ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೀವಿತ ಬಿರುವಾಸ್ತುರೋಟವ್ಸ್. ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಯಾಕಂದರೆ ಇದೊಂದು ಇನ್ಫಾರ್ಮೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ತುಂಬ ಮಂದಿ ಕೇಳ್ತಿದ್ರು, ನಿಮ್ಮ ಹೇರ್ ಇಷ್ಟು ಕಪ್ಪಗಿದೆ, ಇಷ್ಟು ದಟ್ಟವಾಗಿದೆ, ತುಂಬ ಉದ್ದಕ್ಕಿತ್ತು ಅಂತ. ಈಗ ಕಟ್ ಮಾಡಿದ್ದೇನೆ, ಸ್ವಲ್ಪ ಸ್ಮೂತ್ಲಿಂಗ್ ಮಾಡಿದ ನಂತರ. ಆದರೂ ಕೂಡ ಸ್ಮೂತ್ಲಿಂಗ್ ಮಾಡಿದ ನಂತರ ಹೇರ್ ಫಾಲ್ ಅನ್ನುವಂಥದ್ದು ತುಂಬ ಒಂದು ಕಾಮನ್ ಆದ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಸ್ಮೂತ್ಲಿಂಗ್ ಮಾಡಿದ್ದಾರೆ ಅವರೆಲ್ರಿಗೂ ಗೊತ್ತು, ಎಲ್ರಿಗೂ ತುಂಬ ಹೇರ್ ಫಾಲ್ ಆಗ್ತದೆ. ಅದೇ ರೀತಿ ನನಗೂ ಕೂಡ ಹೇರ್ ಫಾಲ್ ಆಗಿತ್ತು. ಆದರೆ ಈಗ ತುಂಬ ಅಂದರೆ ತುಂಬ ಕಡಿಮೆಯಾಗಿದೆ. ಹೇಗೆ ಅಂತ ಕೇಳ್ತಿದ್ದೀರಾ? ಅದೇ ರೀತಿ ಇವತ್ತು ನಾನು ನನ್ನ ಹೇರ್ನ ಸೀಕ್ರೆಟನ್ನು ರಿವೀಲ್ ಮಾಡ್ತಿದ್ದೇನೆ. ಏನಂತ ಅಂದ್ಕೊಂಡ್ರಾ? ಎಸ್, ಹಿಯರ್ ಇಸ್ ದ ಸೀಕ್ರೆಟ್. ಸೊ ನೋಡ್ಬೋದು, ಅಮ್ಮ ಹೇರ್ ಆಯಿಲ್, ನ್ಯಾಚುರಲ್ ಹೇರ್ ಆಯಿಲ್. ಇದು ಬಂದು ನಮ್ಮ ಸುತ್ತಮುತ್ತಲು ಸಿಗುವಂತಹ ಒಂದು ಗಿಡಮೂಲಿಕೆಗಳನ್ನು ಒಟ್ಟು ಮಾಡಿ ಅದರಲ್ಲಿ ಮಾಡಿದಂತಹ ಒಂದು ಎಣ್ಣೆ, ಮನೆಯಲ್ಲೇ ಮಾಡಿದಂತಹ ಒಂದು ಶುದ್ಧವಾದ ಪರಿಶುದ್ಧ ಎಣ್ಣೆ. ಇದರಿಂದ ಹೇರ್ ಫಾಲ್ ಕಡಿಮೆ ಆಗ್ತದೆ. ಅದೇ ರೀತಿ ಡ್ಯಾಂಡ್ರಫ್ ಇದೆ, ಅದು ಕೂಡ ಕಡಿಮೆ ಆಗ್ತದೆ. ಕೂದಲು ಕೂಡ ಉದ್ದವಾಗಿ ಬೆಳೀತದೆ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ರೆಫರ್ ಮಾಡ್ತಾ ಇದ್ದೇನೆ. ನನಗಂತೂ ತುಂಬ ಅಂದರೆ 100% ರಿಸಲ್ಟ್ ನನಗೆ ಖಾಲಿ ಎರಡು ಅಪ್ಲೈಯಲ್ಲಿ ಸಿಕ್ಕಿದೆ. ನನಗೆ ಖಾಲಿ 2 ಸರ್ತಿ ಅಪ್ಲೈ ಮಾಡಿದ್ದು ತುಂಬ ಅಂದರೆ ತುಂಬ ಹೇರ್ ಫಾಲ್ ಕಡಿಮೆ ಆಯಿತು. ಅದೇ ರೀತಿ ಬಾಚುವಾಗೆಲ್ಲ ಕೂದಲನ್ನು ಬಾಚ್ತೇವಲ್ಲ, ಆಗ ತುಂಬ ಡ್ಯಾಂಡ್ರಫ್ ಎಲ್ಲ ಬೀಳ್ತಿತ್ತು. ಈಗ ಸ್ವಲ್ಪ ಕೂಡ ಡ್ಯಾಂಡ್ರಫ್ ಇಲ್ಲ. ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ನಿಮಗೆ ಬೇಕು ಅಂತ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವರ ಚಾನಲ್ನ ಲಿಂಕ್ ಕೊಡ್ತಿರ್ತೇನೆ. ಇದು ಬಂದು ಅಮ್ಮ ಹೇರ್ ಆಯಿಲ್, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್. ಇದರಲ್ಲಿ ಲಾಂಗರ್, ಸ್ಟ್ರಾಂಗರ್, ರೆಡ್ಯೂಸಸ್ ಹೇರ್ ಫಾಲ್ ಆ್ಯಂಡ್ ಡ್ಯಾಂಡ್ರಫ್, ಅದು ಆಗಲೇ ಹೇಳಿದಾಗೆ. ಅದೇ ರೀತಿ ಇದರಲ್ಲಿ ಯಾವುದೆಲ್ಲ ವಸ್ತುಗಳನ್ನು ಯೂಸ್ ಮಾಡಿರ್ತಾರೆ ಅಂತ ಹೇಳಿದರೆ, ಕೋಕೋನಟ್ ಆಯಿಲ್, ಆಮ್ಲ ಅಂದರೆ ನೆಲ್ಲಿಕಾಯಿ, ಅದಂತರ ಭೃಂಗರಾಜ್ ಅಂದರೆ ಗರ್ಗ ಅಂತ ಹೇಳ್ತೇವೆ ನಾವು, ಅದು. ಅದಾದ ನಂತರ ದಾಸವಾಳದ ಹೂವನ್ನು ಹಾಕ್ತಾರೆ. ಅದ ನಂತರ ಅಲೋವೆರಾವನ್ನು ಯೂಸ್ ಮಾಡ್ತಾರೆ. ಬ್ರಾಹ್ಮಿ ಹಾಗೆ ಬಿಳಿ ದಾಸವಾಳವನ್ನು ಯೂಸ್ ಮಾಡ್ತಾರೆ. ಇದು ಬಂದು 100 ml ಉಂಟು. ನಿಮಗೆ ಬೇಕು ಅಂತ ಅಂದರೆ ನೀವು ನನಗೆ ಮೆಸೇಜ್ ಮಾಡಿ, ಅಥವಾ ನಾನು ನಿಮಗೆ ಅವ್ರ ಚಾನಲ್ದು ಲಿಂಕ್ ಕೊಡ್ತೇನೆ. ಅದೇ ರೀತಿ ನೀವು ಆರ್ಡ್ರೇ ಮಾಡಬೇಕಂತಾದರೆ ಅವ್ರ ಚಾನಲ್ನ ಅವ್ರ ಹತ್ರ ಕವಿತಕ್ಕಂದು ನಾನು ನಿಮಗೆ ನಂಬರ್ ಕೊಡ್ತೇನೆ. ನೀವು ಅವರಿಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿದರೆ ಅವ್ರು ನಿಮಗೆ ಡೆಲಿವರಿ ಮಾಡ್ತಾರೆ. ಸೊ ನೀವು ಡೆಲಿವರಿಗೆ ಶಿಪ್ಪಿಂಗ್ ಚಾರ್ಜ್ ನೋಡಿ ಕೊಡಲಿಕ್ಕೆ ಇರ್ಬೋದು, ದೂರ ಏನಾದರೂ ಇದ್ದರೆ. ಸೊ ಎಸ್, ನಾನು ಇದನ್ನು ನಿಮಗೆ ರೆಫರ್ ಮಾಡ್ತೇನೆ. ಯಾಕಂದರೆ ನನಗೆ ಅಂತೂ 100% ರಿಸಲ್ಟ್ ಉಂಟು. ನಿಮಗೆ ಕೂಡ ರಿಸಲ್ಟ್ ಬರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ತುಂಬ ಮಂದಿ ಕೇಳಿದ್ರಲ್ವಾ, ನಿಮ್ಮ ಸೀಕ್ರೆಟ್ ಹೇಳಿತ್ತಾ, ಅದಕ್ಕೋಸ್ಕರ ನಾನು ಶೇರ್ ಮಾಡಿದೆ. ಇವತ್ತು ನನ್ನ ಹೇರಿನ ಸೀಕ್ರೆಟ್ ನೋಡ್ಬೋದು. ತುಂಬ ಅಂದರೆ ತುಂಬ ಕಪ್ಪಗಿದೆ ನನ್ನ ಹೇರ್. ಬೇರೆಯವ್ರನ್ನ ಹೇರಿಗೆ ಒಂದು ಹೋಲಿಸಿದರೆ ತುಂಬ ಕಪ್ಪಗಿದೆ. ಅದಂತರ ಸ್ಮೂತ್ಲಿಂಗ್ ಮಾಡಿ ಸ್ವಲ್ಪ ಇದಾಗಿದೆ. ಇನ್ನು ಇದನ್ನ ಹೇರ್ ಆಯಿಲ್ ಹಾಕಿ ಇನ್ನು ಇದನ್ನು ಎಂತ ಹೇಳೋದು, ರಿಕವರ್ ಮಾಡಬೇಕು. ನನ್ನ ಮೊದಲಿನ ಹೇರ್ ನನಗೆ ಪಿಕ್ ಹಾಕ್ತೇನೆ, ಆಗ ಕೂಡ ನಾನು ಇದೇ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದೆ. ಎಸ್, ನೀವು ತಗೊಳ್ತೀರ ಅಂತ ಅಂದ್ಕೊಂಡಿದ್ದೇನೆ. ಎಸ್, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಮ್ಮ ಹೇರ್ ಆಯಿಲ್ ಇಲ್ಲಿದೆ.